ಬೇಲೂರು ಪಟ್ಟಣದ ವೆಂಕಟಾದ್ರಿ ಹೇರ್ ಡ್ರೆಸಸ್ನಲ್ಲಿ ಸವಿತಾ ಸಮಾಜ ಸಂಘ ಹಾಗೂ ಸವಿತಾ ಸಮಾಜದ ಮಹಿಳಾ ಸಂಘ ಇವರ ಆಶ್ರಯದಲ್ಲಿ ಸವಿತಾ ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ನಾದಬ್ರಹ್ಮ ತ್ಯಾಗರಾಜರಾವ್ ಕನಕದಾಸರು ಪುರಂದರದಾಸರ ಆರಾಧನಾ ಮಹೋತ್ಸವ ಮತ್ತು ಗಣ್ಯರಿಗೆ ಸನ್ಮಾನ ಸಮಾರಂಭ ನಡೆಯಿತು। ಈ ವೇಳೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪ್ರೊಫೆಸರ್ ಜಯಣ್ಣಗೌಡ ಅವರು ಮಾತನಾಡಿ, ಸವಿತಾ ಸಮಾಜವನ್ನ ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಸವಿತಾ ಮಹರ್ಷಿಗೆ ಸಲ್ಲುತ್ತದೆ ಎಂದು ಹೇಳಿದರು। ಮಹರ್ಷಿ ಎಂದು ಪುರಾಣ ಗ್ರಂಥಗಳಲ್ಲಿ ತಿಳಿದು ಬರುತ್ತದೆ। ಬ್ರಹ್ಮದೇವ, ಶಿವ ಮತ್ತು ವಿಷ್ಣು ಜೊತೆ ಯಾಗ ಯಜ್ಞಗಳನ್ನು ಮಾಡುವ ಸಂದರ್ಭದಲ್ಲಿ ಶಿವನ ಮುಖದ ಗಡ್ಡಕ್ಕೆ ಮತ್ತು ಮೀಸೆಗೆ ಅಗ್ನಿ ಸ್ಪರ್ಶವಾಗಿ ಶಿವನು ಅಶುಚಿಯಾಗಿ ಕಾಣಿಸಿರುತ್ತಾರೆ। ಇದನ್ನು ಪಕ್ಕದಲ್ಲಿದ್ದ ಪಾರ್ವತಿಯು ನೋಡಿ ಅದನ್ನು ತೆಗೆಯುವಂತೆ ಶಿವನಿಗೆ ಸೂಕ್ಷ್ಮವಾಗಿ ಸೂಚಿಸಿದ ಕಾರಣ ಅದರಂತೆ ಶಿವನು ತನ್ನ ಬಲಗೈನಿಂದ ಒಬ್ಬ ಪುರುಷನನ್ನು ಸೃಷ್ಟಿಸಿದನು। ಅವನು ನಾನಾ ವಿಧದ ಸಲಕರಣೆಗಳ ಪೆಟ್ಟಿಗೆ ಸಮೇತ ಹುಟ್ಟಿ ಬಂದು ಶಿವನ ಗಡ್ಡ ಮೀಸೆಗಳನ್ನು ತೆಗೆದು ಮೆಚ್ಚಿಸಿದನು। ಅದರಿಂದ ಸುಪ್ರೀತನಾದ ಶಿವನು ಅವನ ಸೇವೆಗೆ ಕೊಡುಗೆಯಾಗಿ ಕೆಲವು ವಾದ್ಯಗಳನ್ನು ದಯಪಾಲಿಸಿದನು। ಆತನೇ ಶೌರಿಕ ಜನಾಂಗದ ಮೂಲ ಪುರುಷನಾದನು। ಬಳಿಕ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷ ನರಸಿಂಹಸ್ವಾಮಿ ಅವರು ಮಾತನಾಡಿ, ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದಂತಹ ಕನಕದಾಸರು, ತ್ಯಾಗರಾಜರು, ಪುರಂದರದಾಸರ ಜಯಂತಿಯನ್ನ ನಮ್ಮ ಪೂರ್ವಿಕರಿಂದಲೂ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು। ಈ ಸಂದರ್ಭದಲ್ಲಿ ಸವಿತಾ ಸಮಾಜದಿಂದ ಇಂದಿರಮ್ಮ, ಸಮಾಜ ಸೇವಕರು ಹಾಗೂ ಹರಿಕಥಾ ವಿದೂಷಕರು ಹಾಗೂ ನಿವೃತ್ತ ಯೋಧರಾದ ರವಿಕುಮಾರ್ ಅವರನ್ನು ಸನ್ಮಾನಿಸಲಾಯಿತು। ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮೋಹನ್, ಕಾರ್ಯದರ್ಶಿ ಹರೀಶ್, ಸಹ ಕಾರ್ಯದರ್ಶಿ ಅನಿಲ್ ಖಚಾಂಚಿ, ನರಸಿಂಹಮೂರ್ತಿ, ಗೌರವಾಧ್ಯಕ್ಷರಾದ ಚಂದ್ರು, ಮಹಿಳಾ ಸಂಘದ ಅಧ್ಯಕ್ಷರಾದ ಸುಮಿತ್ರಾ, ಉಪಾಧ್ಯಕ್ಷರಾದ ಶೀಲಾ, ಕಾರ್ಯದರ್ಶಿ ಗೀತಾ ತುಳಸಿ ಮತ್ತಿತರರು ಹಾಜರಿದ್ದರು। ಹರೀಶ್, ವಿ4 ನ್ಯೂಸ್, ಬೇಲೂರು।